ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾಪು ಪ್ರಖಂಡ ಅಯೋಧ್ಯ ಬಲಿದಾನ್ ದಿವಸ್ ಪ್ರಯುಕ್ತ ನಡೆದಂತಹ ರಕ್ತದಾನ ಶಿಬಿರವನ್ನು ಸಮಾಜ ಸೇವಕ ಗುರ್ಮೆ ಸುರೇಶ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲೇಬೇಕು ಎಂಬ ಪಣ ತೊಟ್ಟವರಲ್ಲಿ ಇತ್ತೀಚೆಗಷ್ಟೇ ದೇವರ ಪಾದ ಸೇರಿದ ಪೇಜಾವರ ಹಿರಿಯ ಶ್ರೀಗಳು ಒಬ್ಬರಾಗಿದ್ದು, ಅಯೋಧ್ಯೆ ಪರ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗುವ ಸಂದರ್ಭ ಅವರು ಬದುಕಿದ್ದರೆ ಬಹಳಷ್ಟು ಖುಷಿ ಅನುಭವಿಸ್ತಾ ಇದ್ರು. ಅಂತಹ ಮಹಾನ್ ಶಕ್ತಿಗಳನ್ನ ಈ ಸಂದರ್ಭ ನಾವು ನೆನಪಿಸಿಕೊಳ್ಳಲೇಬೇಕಾಗಿದೆ ಅಂತ ಹೇಳಿದರು. ಹಾಗಾಗಿ ಖಂಡಿತ ಇವರ ಆತ್ಮಗಳಿಗೆ ಒಂದಷ್ಟು ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಬಹುದು ಅನ್ನತಕ್ಕಂಥ ಆಸೆ ನಮಗೆ. ಬಹಳಷ್ಟು ದೀರ್ಘವಾದ ಹೋರಾಟವನ್ನು ಮಾಡಿದ್ದೇವೆ. ನ್ಯಾಯಾಲಯದಲ್ಲಿ ನಾವು ತೀರ್ಪನ್ನು ನಮ್ಮ ಪರವಾಗಿ ಪಡೆದಿದ್ದೇವೆ. ಮತ್ತು ಒಂದಷ್ಟು ಜನರ ಅವತ್ತು ನೀವು ನಮಗೆ ರೋಮಾಂಚನ ಕ್ಷಣ ನೆನೆಸಿಕೊಂಡಾಗ ನಾವು ಮನೆ ಕಲರ್ ಕೊಡಬೇಕಾಗ್ಬಿಟ್ಟು ಬಂದಾಗ ಅವರು ಹೆಲ್ಪ್ ಮಾಡ್ತಾ ಇದ್ರು. ಬೇಜಾವರ ವಿಷಯಗಳು ಅವ್ರನ್ನ ಭೇಟಿ ಆದಾಗ ಪ್ರತಿ ಸಲ ಅವರು ಅದನ್ನ ಹೇಳ್ತಾ ಇದ್ರು. ಒಂದು ಕೆಲಸ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಿಷ್ಣುಮೂರ್ತಿ ಆಚಾರ್ಯ, ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡನ್, ತಾಲೂಕು ಸಂಚಾಲಕರಾದ ಸುಧೀರ್ ಸೋನು, ತಾಲೂಕು ಕಾರ್ಯದರ್ಶಿ ಜಯಪ್ರಕಾಶ್ ಪ್ರಭು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿಲ್ಪಾಜಿ ಸುವರ್ಣ ಹಾಗೂ ಗೀತಾಂಜಲಿ ಸುವರ್ಣ, ಉಚ್ಚಿಲ ಘಟಕದ ಗೌರವಾಧ್ಯಕ್ಷರು ವಿಷ್ಣುಮೂರ್ತಿ ಉಪಾಧ್ಯಾಯ ಮತ್ತು ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು.